ವೀಕ್ಷಕರೇ, ಮೂರ್ತಿ ಸರ್ ನಮ್ಮನ್ನ ಪ್ರಕೃತಿ ಮಡಿಲಿಗೆ ಕರ್ಕೊಂಡು ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಪ್ರಕೃತಿ ಮಡಿಲಲ್ಲಿ ಕುಳಿತಿದ್ದೀವಿ. ಹೌದು ಹೌದು, ಇದು ನೋಡ್ತಾ ಇದ್ರೇನೆ ನಮ್ಗೆ ಯಾವ ಸಿಮೆಂಟ್ ಕಟ್ಟಡ ಏನು ಬೇಡ. ಹೌದು, ಇದು ಪೂರ್ತಿ 100% ಆಕ್ಸಿಜನ್ ಇದೆ. ಏನು ಇದನ್ನ ನೋಡ್ತಾ ಮತ್ತೆ ಕಣ್ಣು ಅಷ್ಟೇನೆ, ಯಾವಾಗ ಕಣ್ಣಿಗೆ ಹಸಿರು ಕಾಣುತ್ತೋ, ಇವಾಗ ನಾವು ನೀಲಿ ಆಕಾಶ ಹೇಗೆ ನೋಡ್ತೀವೋ ಅದೇ ಥರನೇನೆ ಹಸಿರು ನೀಲಿ ಸಮುದ್ರ ಮತ್ತೆ ನೀಲಿ ಆಕಾಶ ಮತ್ತೆ ಹಸಿರು ಪ್ರಕೃತಿ. ಇದ್ರ ಮುಂದೆ ಯಾರು ಬದುಕ್ತಾರೋ ಅವನಷ್ಟು ನೆಮ್ಮದಿಯಾಗಿರೋರು ಇನ್ಯಾರೂ ಇಲ್ಲ. ಅದರಿಂದ ಸಾಧ್ಯವಾದಷ್ಟು ಜನ ಪ್ರಕೃತಿನಲ್ಲಿ ಇರೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಆರೋಗ್ಯ ಮತ್ತೆ ಮನಸ್ಸು ನೆಮ್ಮದಿ ಎಲ್ಲ ಚೆನ್ನಾಗಿರುತ್ತೆ. ನಿಜವಾಗೂ ಪ್ರಕೃತಿಗೆ ಸಮನಾದ ಬೇರೆ ಇನ್ನೊಂದು ಕಟ್ಟಡ ಯಾವುದು ಸಿಗಲ್ಲ. ಪ್ರಕೃತಿನೇನೇನೇನೇ ದೇವರು. ಆಂಜನೇಯ ಟೆಂಪಲ್ ಬೇರೆ ಇದೆ. ಆಂಜನೇಯನ್ ಟೆಂಪಲ್ ಇದೆ. ಮತ್ತೆ ಅದಕ್ಕೂ ಹೆಚ್ಚಾಗಿ ಇದು ನಮ್ಮ ಅರ್ಕಾವತಿ ಡ್ಯಾಮ್ ಬ್ಯಾಕ್ ವಾಟರ್ ಇದೆ. ಈ ಬ್ಯಾಕ್ ವಾಟರ್ನಲ್ಲಿ ಸ್ವೇಚ್ಛಾಚಾರವಾಗಿ ಎಲ್ಲ ಹಕ್ಕಿಗಳು ಅದ್ರ ಇಷ್ಟ ಬಂದಂಗೆ ಹಾರಾಡ್ಕೊಂಡು, ಮತ್ತೆ ಈ ಸಲ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ಪಕ್ಷಿ ಸಂತಾನ ತುಂಬಾನೇ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಪಕ್ಷಿ ಸೌಂಡು ಇದೆಲ್ಲಾನು ಕೇಳ್ತಾನೆ ಇದೆ. ಅದು ಕೇಳೋದೇ ಒಂದು ನಿಜವಾಗೂ ನಾವು ಬಹಳ ಅದೃಷ್ಟ ಮಾಡಿದ್ವಿ. ಈ ತರ ಬೆಂಗಳೂರಿಂದ ಬರೇ ಒಂದು 50-55 ಕಿಲೋಮೀಟರ್ ದೂರದಲ್ಲಿ ಇಷ್ಟು ಒಳ್ಳೆ ಪ್ರಕೃತಿ ನಿಲಯ ಇದೆ. ಇದನ್ನ ಎಂಜಾಯ್ ಮಾಡೋದೇ ಒಂದು ಖುಷಿ. ನಾವು ಪುಣ್ಯ ಮಾಡಿದ್ವು, ಯಾಕಂದ್ರೆ ಬೆಂಗಳೂರಿಂದ ಕೈಯಿಂಗ್ ಅಂದ್ರೆ ನಾವು ಕನಕಪುರ, ಇಷ್ಟು ನೇಚರ್ ಇದೆ ನಮ್ಗೆ. ಹೌದು ಹೌದು, ಅದನ್ನ ಹೇಳ್ಬೇಕು ಅಂದ್ರೆ ಬೆಂಗಳೂರಿನ ಏನೊಂದು ಎತ್ತರವಾದ ಕಟ್ಟಡ ಇದೆಯೋ ಕರೆಕ್ಟಾಗಿ ಅದ್ರ ನೆರಳಲ್ಲೇ ಇದೆ ಬೆಂಗಳೂರು. ಎಲ್ಲೂ ದೂರ ಹೋಗುವಾಗಿಲ್ಲ. ನಾವೆಲ್ಲ ಹಿಂಗೇನಾದ್ರು ವಾಕಿಂಗು ಇಲ್ಲ ಅಕಸ್ಮಾತ್ ಏನೋ ಬೇಜಾರಾಯ್ತು ಅಂದಾಗ ಹಿಂಗ್ ಚೆಕ್ ಅಂತೇಳಿ ಬೆಂಗಳೂರಿಗೆ ಹೋಗಿ ಬರ್ಬೋದು. ಆದ್ರೆ ಇವಾಗ ಬೆಂಗಳೂರು ಎಲ್ಲಾನು ಕಸದ ರಾಶಿ ಮತ್ತೆ ಮಳೆ ಬಂದು ಆ ಟ್ರಾಫಿಕ್ ಕಂಜಂಕ್ಷನ್ ಅದೆಲ್ಲ ನೋಡಿದ್ರೆ ನಾವು ಇಲ್ಲಿರೋದು ನಾವು ನಿಜವಾಗೂ ಬೆಂಗಳೂರೇ ಬೇಡ ಅನ್ಸುತ್ತೆ. ಬೇಕು ಅಂದ್ರೆ ಹೋಗ್ಬೇಕು ಬೆಂಗಳೂರಿಗೆ, ಆದ್ರೆ ವಾಸ ಮಾಡೋದಕ್ಕೆ ಮಾತ್ರ ತುಂಬಾನೇ ಯೋಗ್ಯವಾದ ಜಾಗ ಕನಕಪುರ ಅಂತ ನನ್ನ ಫೀಲಿಂಗ್. ವೀರಪ್ಪನ್ ಆಪರೇಷನ್ ಅಲ್ಲೆಲ್ಲ ನೀವು ಭಾಗವಹಿಸಿದ್ರಿ. ಹೌದು. ಹೇಗಿದೆ ಸರ್? ಯಾವ ಒಂದು ನೆನಪು ನಿಮ್ಗೆ ಕಾಡುತ್ತೆ? ದಂತಚೋರ ವೀರಪ್ಪ ಸ್ಮಗ್ಲಿಂಗ್ ಮಾಡ್ತಾ ಇದ್ದ, ಸ್ಯಾಂಡಲ್ವುಡ್ ಎಲ್ಲ ಅವನು ಸ್ಮಗ್ಲಿಂಗ್ ಮಾಡ್ತಾ ಇದ್ದ. ಯಾವ ತರ ಅವನೆಲ್ಲ ಇದೆಲ್ಲ ಸ್ಮಗ್ಲಿಂಗ್ ಮಾಡ್ತಾ ಇದ್ದ, ಅದನ್ನೆಲ್ಲ ನೀವು ಶಂಕರ್ ಬಿದ್ರಿ ಸರ್ ಮತ್ತೆ ಆ ಟೀಮ್ ನೀವು ಹೋಗಿದ್ದಾಗ ಅದಕ್ಕೆಲ್ಲ ಯಾವ ತರ ನೀವು ಬ್ರೇಕ್ ಮಾಡಿದ್ರಿ? ಆಪರೇಷನ್ ಹೇಗಿತ್ತು ಸರ್? ಇವನ್ ಅವನು ತುಂಬಾ ಸ್ವೇಚ್ಛೆಯಾಗಿ ಓಡಾಡ್ಕೊಂಡು ಈ ಕಾಡು ಪ್ರಾಣಿಗಳು ಹೇಗಿರುತ್ತೋ ಅದೇ ತರನೇ ಅವನು ಇಷ್ಟ ಬಂದಂಗೆ. ಇವಾಗ ಕಾಡಲ್ಲಿ ಆನೆನೇ ರಾಜ, ಆ ತರ ಇವನೇನೇನೇನೆ 3 ಸ್ಟೇಟ್, ಕೇರಳ, ಕರ್ನಾಟಕ ಮತ್ತೆ ತಮಿಳ್ನಾಡು, ಈ ಎಲ್ಲ ಬಾರ್ಡರ್ ಎಲ್ಲ ಗೊತ್ತಿತ್ತು ಅವನಿಗೆ. ಗೊತ್ತಿದ್ದು ಅವನೇ ರಾಜ. ಯಾರನ್ನ ಅಡ್ಡ ಬಂದ್ರೆ ಅವನು ಇಮಿಡಿಯೇಟ್, ಇವಾಗ ಯಾರೋ ಒಬ್ಬ ಕಾಡಲ್ಲಿರೋನ ಒಬ್ಬ ಸತ್ತ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಅವ್ನು ಏನಾಗ್ ಸತ್ತ, ಇವನು ಒಡೆದ್ ಸಾಯಿಸಿದ್ನ ಇಲ್ಲ ಅವನೇ ಸತ್ನ, ಏನು ಗೊತ್ತಾಯ್ತಾನೆ ಇರ್ಲಿಲ್ಲ. ಅವನ್ ಯಾರು ಮಾತಾಡಿಸ್ತಾನೂ ಇರ್ಲಿಲ್ಲ. ಆಮೇಲೆ ಯಾವಾಗ ಇವನು ಸ್ವಲ್ಪ ಬೇರೆ ಫಾರೆಸ್ಟು ಮತ್ತೆ ಗೌರ್ಮೆಂಟ್ ಅಫಿಷಿಯಲ್ನ ಸಾಯಿಸೋದಕ್ಕೆ ಬಂದೋ ಆವಾಗ ಒಂದು ಸ್ವಲ್ಪ ಸರ್ಕಾರಕ್ಕೆ ಕಂಡು ಬಂತು, ಓಹೋ ಇವನ್ನ ಮಟ್ಟ ಹಾಕ್ಬೇಕು ಅಂತ ಹೇಳಿದ್ದೆ. ಮತ್ತೆ ಅದೇ ಥರನೇನೆ ಅವನ್ ಹಿಡಿಯಕ್ಕೆ ಹೋದ ಪೊಲೀಸ್ನವರು ಫಾರೆಸ್ಟ್ನವ್ರ ಮೇಲೂ ಅವ್ನು ಫೈರ್ ಮಾಡಿ ಸಾಯಿಸಕ್ಕೆ ಹೋದ್ಮೇಲೆ ಓಹೋ ಇವನ್ ಬಿಟ್ರೆ ಆಗಲ್ಲ ಅಂತ ಹೇಳಿದ್ದೆ. ಅಲ್ಲಿಂದ ಆಪರೇಷನ್ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ಆವಾಗಲೇ ಅವನು ಬೇಕಾದಷ್ಟು ಪ್ರಾಣಿಗಳನ್ನ ಸಾಯಿಸಿ, ಆನೆ ಸಾಯಿಸಿ, ಆನೆ ದಂತ ಮತ್ತೆ ತಿರ್ಗಾ ಸ್ಯಾಂಡ್ಲ್ವುಡ್ ಅವನಿಗೆ ಹೆಂಗ್ ಬೇಕು ಹಂಗೆ ಕಟ್ ಮಾಡ್ಕೊಂಡೆಲ್ಲ ಸಾಕಷ್ಟು ಹಣ ನೋಡಿದ್ದ ಅವನು. ಸುಲಭವಾಗಿ ಹಣ ಸಂಪಾದನೆ ಮಾಡ್ಬೇಕಾದ್ರೆ ಇದೇ ದಾರಿ ಅಂತ ಹೇಳಿದ್ದೆ. ತುಂಬಾ ಫಾರೆಸ್ಟ್ಗಳನ್ನು ತುಂಬಾ ಚೆನ್ನಾಗಿತ್ತು ಎಲ್ಲಾನು. ಇವಾಗ ಅಷ್ಟು ದೊಡ್ಡ ಫಾರೆಸ್ಟ್ ಅಲ್ಲಿ ಇವನೊಂದು 4 ಸ್ಯಾಂಡ್ಲ್ವುಡ್ ಕಟ್ ಮಾಡ್ಕೊಂಡು ಹೋದ್ರೆ ಅದೇನು ಲೆಕ್ಕ ಇರ್ತಾ ಇರ್ಲಿಲ್ಲ. ಅಷ್ಟೊಂದು ಸಮುದ್ರದಲ್ಲಿ ನಾವು ನೀರ್ ಎತ್ಕೊಂಡಂಗೆ ಅಷ್ಟೊಂದು ಇದನ್ನ ಏನ್ ಮಾಡ್ದ ಇವನು ಒಂದೊಂದೇ ದಿನ ಖಾಲಿ ಮಾಡ್ಕೊಂಡು ಬರ್ತಾ ಇವನು ಸ್ವಲ್ಪ ಚೆನ್ನಾಗಿ ಬೆಳೆದ. ಯಾವಾಗ ಮನುಷ್ಯನಿಗೆ ಈ ದುರಾಂಕಾರ ಮತ್ತೆ ಹಣ ಸೇರುತ್ತೋ ಅವನ್ ಯಾರು ಹಿಡಿಯಕ್ಕಾಗುತ್ತೆ?
ಅವನಿಗೆ ಒಂದು ಸರ್ಕಾರ ಇದೆ, ಸರ್ಕಾರ ವ್ಯವಸ್ಥಿತವಾಗಿರುತ್ತೆ, ಇದರಲ್ಲಿ ಎಲ್ಲ ಇದೆ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಅವ್ನು ಏನ್ ನನ್ನ ಹತ್ರ ದುಡ್ಡಿದ್ರೆ ನಾನೇ ಸರ್ಕಾರ ಅನ್ನೋ ತರ ಮಾಡಿ ಎಲ್ಲ ಇವಾಗ ಅವನಿಗೂ ಇದೆಲ್ಲ ಆದ್ಮೇಲೆ ಸರ್ಕಾರದ ಗಮನಕ್ಕೆ ಬಂತು. ಸರ್ಕಾರ ಅಂದ್ಮೇಲೆ ಅದನ್ನ ಏನಿಷ್ಟಾಗಿ ಮಾತಾಡಕ್ಕಾಗುತ್ತಾ? ನಾವು 6.25 ಕೋಟಿ ಜನಸಂಖ್ಯೆನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಒಂದು ವ್ಯವಸ್ಥಿತವಾದ ಸರ್ಕಾರ ಇದ್ರೇನೆ ಎಲ್ಲ ನಡೆಯೋದು. ಹೌದು. ಮತ್ತೆ ಇದು ಲಕ್ಷಾಂತರ ಕೋಟಿ ಬಡ್ಜೆಟ್ ಇರುತ್ತೆ ಅದಕ್ಕೆ. ಅದೇನು ಅವನು ಗೊತ್ತಿಲ್ಲ. ಅವನು ಹಳ್ಳಿನಲ್ಲಿ ಕಾಡಲ್ಲಿ ಬೆಳೆದಿರೋದ್ರಿಂದ ಇದೇನು ಕಾಡು ಅಂದ್ರೆ ಇದು ನಮ್ದೇನೇನೇನೆ, ಇದು ಪೂರ್ತಿ ನಾನು ಹೆಂಗ್ ಬೇಕಾದ್ರೂ ಆಟ ಆಡ್ಬೋದು. ಇವಾಗ ಆನೆ ಓಡಾಡಿದ್ದೇನೆ ರಸ್ತೆ ಅಂತ ಹೇಳ್ತೀವಿ ಕಾಡಲ್ಲಿ, ಆ ಥರ ಇವನು ತುಂಬಾ ಸ್ವೇಚ್ಛೆಯಾಗಿ ಓಡಾಡ್ಕೊಂಡಿದ್ದ. ಆಮೇಲೆ ಇದು ಯಾವಾಗ ಇವನು ಫಾರೆಸ್ಟ್ ಆಫೀಸರ್ಸು, ಪೊಲೀಸ್ ಆಫೀಸರ್ಸು ಎಲ್ಲಾರನ್ನೂ ಕೊಲೆ ಮಾಡಿ ಅವ್ರನ್ನೆಲ್ಲಾನು ಎಲ್ಲಂದ್ರೆ ಅಲ್ಲಿ ಫೈರ್ ಮಾಡಿ ಸಾಯಿಸಿದ್ಮೇಲೆ ಇವನ್ನೇನ ಮಾಡಿ ಮಟ್ಟ ಹಾಕ್ಲೇಬೇಕು ಅಂತ ಹೇಳಿದ್ದೆ ತಮಿಳ್ನಾಡು ಸರ್ಕಾರ, ಕೇರಳ ಸರ್ಕಾರ, ಕರ್ನಾಟಕ ಸರ್ಕಾರ ಎಲ್ಲ ಸೇರ್ಕೊಂಡ್ಮೇಲೆ ಇವನು ಒಂದು ಟಾಸ್ಕ್ ಫೋರ್ಸ್ ಅಂತೇಳಿ ಮಾಡಿ ಇವನ್ನ ಮುಗಿಸ್ಲೇಬೇಕು ಅಂತ ಹೇಳಿದ್ದೆ. ಆವಾಗ ನಿರ್ಧಾರ ಮಾಡಿದ್ಮೇಲೆ ಯಾವಾಗ ಅಲ್ಲಿ ಪೊಲೀಸ್ ಪೋಸ್ಟಿಂಗ್ ಆಯ್ತೋ ಆವಾಗ ಅವನ ಚಲನವಲನ ಆಟೋಮೆಟಿಕ್ ಆಗಿ ಕಮ್ಮಿ ಆಯ್ತು. ಮೊದಲು ಅವನು ಎಲ್ಲ ಹಳ್ಳಿಗಳಲ್ಲೂ ಓಡಾಡೋನು. ಮತ್ತೆ ನಮ್ಮ ಸೀನಿಯರ್ ಕೆಲವು ಮೊದಲು ಕೆಲಸ ಮಾಡಿದಂತ ಅಡಿಷನಲ್ SP ಆಗಿ ರಿಟೈರ್ಡ್ ಆದ್ರು, ಪ್ರವೀಣ್ ಕುಮಾರ್ ಏನೋ ಅಂತ ಅವ್ರ ಹೆಸರು ಬರುತ್ತೆ. ಅವರು ತುಂಬಾ ಕ್ಲೋಸ್ ಆಗೇ ಇದ್ರು. ಅವರೆಲ್ಲಾನು ಕರೆಸಿ ವಾರ್ನ್ ಮಾಡಿ ಇದೆಲ್ಲ ಮಾಡಬೇಡ ಕಣೋ, ಇದು ತಪ್ಪು ಅಂತ ಹೇಳಿ ಅವನ ಸ್ಟೇಷನ್ಗೆ ಕರೆಸಿ ವಾರ್ನ್ ಮಾಡಿನೂ ಬಿಟ್ಟಿದ್ರು. ಇದೆಲ್ಲ ಮೊದಲು ಅವನು ಪೊಲೀಸ್ ಕಾಂಟ್ಯಾಕ್ಟ್ ಅಲ್ಲೇ ಇದ್ದ. ಆಮೇಲೆ ಯಾವಾಗ ವಾರ್ನ್ ಮಾಡಿ ಇಲ್ಲ ನಾವು ನಿನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ ಅಂತ ಗೊತ್ತಾಯ್ತು, ಆವಾಗಿಂದ ಅವನು ತಪ್ಪಿಸ್ಕೊಂಡು ಕಾಡಲ್ಲೇ ಇರೋದಕ್ಕೆ ಪ್ರಯತ್ನ ಪಟ್ಟ. ಕಾಡಲ್ಲೇನೇನೆ ಅವನೇನ್ ಮಾಡೋದು, ಬೇರೆ ಟ್ರೈಬಲ್ ಜನಕ್ಕೆ ಸ್ವಲ್ಪ ಹಣ ಕೊಟ್ಟು ಅವ್ರನ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಅವನ ಹತ್ರ 50-60 ಜನ ಕೆಲಸ ಮಾಡೋ ಥರ ಅವನು ಕ್ರಿಯೇಟ್ ಮಾಡ್ಕೊಂಡ. ಅವನ ಇಲ್ಲಿಗಲ್ ಆಕ್ಟಿವಿಟೀಸ್ನ ಕ್ರಿಯೇಟ್ ಮಾಡಿಕೊಂಡು ಸಾಕಷ್ಟು ಸಲ ಫಾರೆಸ್ಟ್ ಆಫೀಸರ್ಸು ಸೀಸ್ ಮಾಡಿ ಅಲ್ಲಿ ಫಾರೆಸ್ಟಲ್ಲಿ ಗೋಡನ್ನಲ್ಲಿ ಇಟ್ಟಿರೋ ಸ್ಯಾಂಡ್ವುಡ್ಡೇನೆ ಕದ್ಕೊಂಡು ಅಲ್ಲಿಂದನೇ ಕದ್ಕೊಂಡು ಹೋಗೋ ಲೆವೆಲ್ಗೂ ಬೆಳೆದ್ಬಿಟ್ಟ ಅವನು. ಫಾರೆಸ್ಟಲ್ಲಿ ಸ್ಟಾಫ್ ಕಮ್ಮಿ ಇರ್ತಾರೆ, ಅವ್ರಿಗೋಗಿ ಬಂದೂಕ ತೋರಿಸಿ ಎದುರಿಸಿದ್ರೆ ಅವರು ಸುಮ್ಮನೆ ಕೂತ್ಕೊಳ್ತಾರೆ. ಅವಾಗ ಆಟೋಮೆಟಿಕ್ ಆಗಿ ಸರ್ಕಾರದ ಸ್ಯಾಂಡ್ವುಡ್ ಸ್ಟಾಕ್ ಎಲ್ಲ ಎತ್ಕೊಂಡು ಹೋಗ್ಬಿಡೋನು. ಸೀಸ್ ಮಾಡಿದ್ದು ಇದನ್ನು ಇವಾಗ ಸೀಸ್ ಮಾಡಿ ಅಲ್ಲಿ ಒಬ್ಬ ಗಾರ್ಡ್ ಇದ್ರೆ ಅವ್ನಿಗೇನು ಸುಲಭ, ಕಟ್ ಮಾಡಿ ಎತ್ಕೊಂಡು ಹೋಗೋದಕ್ಕೆ ಬದಲು ಕಟ್ ಮಾಡಿ ರೆಡಿ ಇರೋದಲ್ವಾ, ಎತ್ಕೊಂಡು ಹೋಗ್ಬೋದು ಆರಾಮಾಗಿ. ಆ ಥರ ಎಲ್ಲ ಮಾಡಿದ್ಮೇಲೆ ಇವನ್ ಏನೇ ಮಾಡಿದ್ರು ಇವನ್ನ ಮಟ್ಟ ಹಾಕ್ಲೇಬೇಕು ಅಂತ ಹೇಳಿದ್ದೆ. ಎಲ್ಲ ಸರ್ಕಾರದ ಮಟ್ಟದಲ್ಲಿ ಮೀಟಿಂಗ್ ಮಾಡಿ ಇಲ್ಲ ಇವನ್ ಮುಗಿಸ್ಬೇಕು ಅಂತ ಹೇಳಿದ್ದೆ. ಆವಾಗ ಈ ಟಾಸ್ಕ್ ಫೋರ್ಸ್ ಇವೆಲ್ಲನೂ ರೆಡಿ ಮಾಡಿಕೊಂಡು ಏನು ಕಡಿಮೆ ಅಂದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಅದು ಬಡ್ಜೆಟ್ ಹೈ ಲೆವೆಲಲ್ಲಿ ಇರುತ್ತೆ, ನಮಗೆ ಕರೆಕ್ಟ್ ಫಿಗರ್ ಗೊತ್ತಿರಲ್ಲ. ಆದ್ರೂ ಒಂದು 300-400 ಕೋಟಿ ತನಕ ಖರ್ಚಾಗಿದೆ ಇವನ್ನ ಅವಾಯ್ಡ್ ಮಾಡೋದಕ್ಕೆ ಅಂತೇನೆ, ಹಿಡಿಲಿಕ್ಕೆ ಅಂತೇನೆ. ಆದ್ರೆ ಏನಂದ್ರೆ ಇವಾಗ ಇವಾಗ ಯಾರು ಬೇರೆಯವ್ರು ಮಾಡೋದಕ್ಕಾಗಲ್ಲ. ಸರ್ಕಾರದ ಲೆವೆಲ್ ಅಲ್ಲಿ ಏನಾಗುತ್ತೆ, ಇವಾಗ ನಾವು 1000 ಜನ ಪೊಲೀಸ್ ಅಪಾಯಿಂಟ್ ಮಾಡಿರ್ತಾರೆ. ಅವರು ಕಾಡಲ್ಲಿದ್ರು ಸಂಬಳ ಕೊಡ್ಬೇಕು, ಊರಲ್ಲಿದ್ರು ಸಂಬಳ ಕೊಡ್ಬೇಕು. ಅದನ್ನೇ ಸರ್ಕಾರ ಅಂತ ಹೇಳೋದು. ಸರ್ಕಾರ ಆದ್ರೆ ಇದನ್ನೆಲ್ಲ ಮೇಂಟೈನ್ ಮಾಡ್ಬೋದು. ಇವಾಗ ಮಿಲಿಟ್ರಿ ಅವ್ರಿಗೆ ಅಂತ ಹೇಳಿದ್ದೆ ಎಷ್ಟು 1 ಲಕ್ಷ ಕೋಟಿ ಬಡ್ಜೆಟ್ ಅಲಾಟ್ ಆಗಿರುತ್ತೆ. ಅವನು ಕಾಶ್ಮೀರ್ ಬಾರ್ಡರ್ನಲ್ಲಿರಲಿ ಇಲ್ಲ ಬಾಂಬೆ ಸಿಟಿನಲ್ಲಿರಲಿ ಎಲ್ಲಿದ್ರೂ ಅವ್ರಿಗೆ ಕೊಡೋ ಸಂಬಳ ಕೊಡಲೇಬೇಕು. ಆದ್ರಿಂದ ಅದಕ್ಕೆ ಅವ್ರನ್ನ ಇಷ್ಟ ಬಂದ ಕಡೆ ಸರ್ಕಾರ ಪೋಸ್ಟ್ ಮಾಡ್ಬೋದು. ಯಾಕೆಂದ್ರೆ ಪ್ರತಿ ತಿಂಗಳು ಅಷ್ಟು ಬಡ್ಜೆಟ್ ತೆಗೆದಿಟ್ಟಿರ್ತಾರೆ ಅವ್ರಿಗೆ ಅಂತ ಹೇಳಿದ್ದೆ, ಇಷ್ಟು ಲಕ್ಷ ಕೋಟಿ ಅಂತ ಹೇಳಿದ್ದೆ. ಅವರು ಚೈನಾ ಬಾರ್ಡರ್ನಲ್ಲಾದ್ರೂ ಕೆಲಸ ಮಾಡಲಿ, ಕಾಶ್ಮೀರ್ ಬಾರ್ಡರ್ನಲ್ಲಾದ್ರೂ ಕೆಲಸ ಮಾಡಲಿ, ಇಲ್ಲ ಇಲ್ಲಿ ದೇಶದೊಳಗಡೆ ಗಲಾಟೆ ಅಂತೇಳಿ ಇಲ್ಲಿ ಪೋಸ್ಟ್ ಮಾಡಿದ್ರು ಅಷ್ಟು ಸಂಬಳ ಕೊಡಲೇಬೇಕಾಗುತ್ತೆ. ಆದ್ರೆ ಏನಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದ್ರೆ TA ಅಂತ ಒಂದು ಬರುತ್ತೆ, ಟ್ರಾವೆಲಿಂಗ್ ಅಲೋಯನ್ಸ್ ಅಂತ ಹೇಳಿ. ಅದನ್ನ ಮಾತ್ರ ಎಕ್ಸ್ಟ್ರಾ ಖರ್ಚಾಗುತ್ತೆ ಸರ್ಕಾರಕ್ಕೆ. ಇನ್ ಮಿಕ್ಕಿದ ಅದಕ್ಕೆ ಸರ್ಕಾರಕ್ಕೆ ಸಮ ಯಾರು ಇಲ್ಲ. ಆದ್ರಿಂದ ಸರ್ಕಾರದ ಮಟ್ಟದಲ್ಲಿ ಏನಾದ್ರು ಮನ್ಸು ಮಾಡಿದ್ರೆ ಅವನೇ ಹಾಕಿದ್ರು ಅರೆಸ್ಟ್ ಮಾಡೋದೇ ಆಗ್ಲಿ ಇನ್ನೊಂದೇ ಆಗ್ಲಿ, ಇದು ವ್ಯವಸ್ಥಿತವಾದ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಮಾತ್ರ ಇದನ್ನೇ ಮಾಡ್ಬೋದು. ಬೇರೆಯವ್ರು ಯಾರನ್ನು ಇಂಡಿವಿಜುವಲ್ ಆಗಿ ಮಾಡಕ್ ಸಾಧ್ಯ ಇಲ್ಲ. ಅದು ಏನಂದ್ರೆ ಅವನು ವೀರಪ್ಪ ಅನಕ್ಷರಸ್ಥ, ಅವನಿಗೇನು ಗೊತ್ತಿಲ್ಲ. ಆದ್ರಿಂದ ಅವನೇನಂದ್ರೆ ಇಷ್ಟೆಲ್ಲ ಈ ಲೆವೆಲ್ ಅಲ್ಲಿ ಸರ್ಕಾರ ಇರುತ್ತೆ ಅನ್ನೋದು ಅವನಿಗೆ ಒಂದ್ ಸ್ವಲ್ಪನೂ ಅದ್ರ ಜ್ಞಾನನೇ ಇಲ್ಲ. ಅವನು ಕಾಡು ಥರನೇ ತಿಳ್ಕೊಂಡಿದ್ದ, ಆದ್ರೆ ಅವನು ಅನ್ಕೊಂಡಂಗಿಲ್ಲ. ಒಂದ್ಸಲ ಎಲ್ಲೋ ಬೇಕಾದ್ರೆ ಅವನ್ನ ಹೊಡೆದಾಕಿನೂ ಕೇಸ್ ಹೆಂಗ್ ಬೇಕಾದ್ರೂ ಸರ್ಕಾರದ ಲೆವೆಲಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಇದೇನಂದ್ರೆ ಎಲ್ಲ
ಜನರ ಹಿತಕ್ಕಾಗಿ ಮತ್ತೆ ಅಲ್ಲಿ ಹಳ್ಳಿಯವರೆಲ್ಲ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅವನು ಒಬ್ಬನ ಹೊಡೆದಾಕೋದ್ರಲ್ಲಿ ತಪ್ಪೇನಿಲ್ಲ. ಅದನ್ನ ಸರ್ಕಾರನೇ ಆಜ್ಞೆ ಮಾಡುತ್ತೆ. ಅವನು ಎಲ್ಲಾದ್ರೂ ಸೂಟ್ ಅಂಡ್ ಸೈಟ್ ಎಲ್ಲಿ ಕಾಣಿಸಿದ್ರೆ ಅಲ್ಲ ಅವನ್ನ ಹೊಡೆದಾಕಿ ಅಂತ ಹೇಳಿದ್ದೆ. ಒಳ್ಳೇದ್ ಮಾಡಿದ್ರೆ ಜನಕ್ಕೆ ಎಲ್ಲಾನು ಒಳ್ಳೆತನದಲ್ಲಿದ್ರೆ ಅವನು ಬದುಕ್ಬೋದು. ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೆ ಸರ್ಕಾರನೇ ಆಜ್ಞೆ ಮಾಡುತ್ತೆ ಹೊಡೆದಾಕಿ ಅವನ್ನ ಅಂತ ಹೇಳಿದ್ದು. ಆ ತರದಲ್ಲಿ ಅವನು ಎಲ್ಲಿ ಯಾರೇ ಹೊಡೆದಾಕಿದ್ರು ಇವನ್ ನೀವು ಕಾಮನ್ ಮ್ಯಾನ್ ಹೋಗಿ ಧೈರ್ಯ ತಗೊಂಡು ನಾನೇನಾದ್ರು ಹೊಡಿತೀನಿ ಅಂತ ಹೇಳಿದ್ರೆ ನಿಮ್ಗೆ 25 ಲಕ್ಷ ರೂಪಾಯಿ ಕ್ಯಾಶ್ ರಿವಾರ್ಡ್ ಕೊಡೋರು. ಅದೇ ತರನೇ ಶಂಕರ್ ಬಿದ್ರಿ ಅವರು ಟೀಮ್ ಎಲ್ಲಾನು ಸೇರಿ ಅವಾಗ ಹೆಚ್ಚು ಕಡಿಮೆ ಒಂದು 5-6 ಕೋಟಿ ರೂಪಾಯಿ ಅವ್ರಿಗೆ ರಿವಾರ್ಡ್ ಬಂತು. ಒಬ್ಬೊಬ್ಬನಿಗೆ 1 ಕೋಟಿ ರಿವಾರ್ಡ್ ಇತ್ತು. ಅದರಲ್ಲಿ ಅವ್ರು 5-6 ಜನ ಇದ್ರು. 5-6 ಜನದ್ದೆಲ್ಲ ಸೇರಿಸಿ 5-6 ಕೋಟಿ ಕ್ಯಾಶ್ ರಿವಾರ್ಡ್ ಬಂತು ಶಂಕರ್ ಬಿದ್ರಿ ಅವ್ರಿಗೆ. ಆ ಎಲ್ಲಾ ಕ್ಯಾಶ್ ರಿವಾರ್ಡ್ನು ಅವರು ಏನು 1 ಪೈಸಾನು ತಗೊಳ್ಳಿಲ್ಲ. ಶಂಕರ್ ಬಿದ್ರಿ ಸಾಹೇಬ್ರು ಏನ್ ಮಾಡಿದ್ರು, 1.5 kg ಚಿನ್ನದ್ದು ಒಂದು ಕತ್ತಿ ಮಾಡಿಸ್ಕೊಟ್ರು ಬನ್ನಾರಿ ಅಮ್ಮನ್ಗೆ. ವೀರಪ್ಪ ಇಷ್ಟಪಡ್ತಾ ಇದ್ನಲ್ಲ ಆ ದೇವ್ರಿಗೆ, ಅವ್ನು ಯಾವ ದೇವ್ರಿಗೆ ಹೋಯ್ತಾ ಇದ್ನೋ ಅದೇ ದೇವ್ರಿಗೆ ಇವರು ಬನ್ನಾರಿ ಅಮ್ಮ ಒಂದು, ಆಮೇಲೆ ಮಹದೇಶ್ವರನ ಬೆಟ್ಟದಲ್ಲಿ ಇವಾಗೂನು 1.5 kg ಚಿನ್ನ ಇದೆ, ಚಿನ್ನದ ಕತ್ತಿ ಇದೆ. ಆಮೇಲೆ ಚಾಮುಂಡೇಶ್ವರಿಗೆ ಎಲ್ಲಾ ದೇವಸ್ಥಾನಕ್ಕೂ ಅವರ ಹಣದ್ ಬಂದಿದ್ರಲ್ಲಿ ಇದು ರಿವಾರ್ಡು ಅಂತ ಬಂದಿದ್ದು, ನಮಗ್ ಸಂಬಳ ಬರೋದು ಬಂದಿದೆ, ಇದು ಎಕ್ಸ್ಟ್ರಾ ಬಂದಿರೋದು, ಇದನ್ನ ತಗೋಬಾರ್ದು ಅಂತ ಹೇಳಿದ್ದೆ. ಅವ್ರೆಲ್ಲಾನು ಎಲ್ಲಾ ದೇವಸ್ಥಾನಕ್ಕೂ ಆವಾಗ ತುಂಬಾ ಕಬ್ಬಿ ರೇಟ್ ಇತ್ತು. ಇವಾಗ ಅವರು ಆವಾಗ 5 ಕೋಟಿ ಕೊಡ್ಸಿರೋದು ಇವಾಗ ಏನಿಲ್ಲ ಅಂದ್ರೂ ಒಂದು 20-25 ಕೋಟಿ ಆಗುತ್ತೆ. ಹೌದು, ಅಷ್ಟು ದುಡ್ಡೊಂದು ಅವರು ಅವಾಗ ಕೊಡಿಸಿ ಮತ್ತೆ ಇನ್ನು ಸ್ವಲ್ಪ ಹಣ ಮಿಕ್ಕಿತ್ತು. ಆ ಮಿಕ್ಕಿರೋ ಹಣನಲ್ಲಿ ಇದನ್ನು ಪೊಲೀಸ್ ವೆಲ್ಫೇರ್ಗೆ, ಕ್ಷೇಮಾಭಿವೃದ್ಧಿಗೆ ಖರ್ಚು ಮಾಡ್ಬೇಕು ಅಂತ ಹೇಳಿದ್ದೆ. ಹುಬ್ಳಿನಲ್ಲಿ ಒಂದು ಪೊಲೀಸ್ ಪಬ್ಲಿಕ್ ಸ್ಕೂಲ್ ಇದೆ. ಆ ಸ್ಕೂಲ್ಗೆ 25 ಲಕ್ಷ ರೂಪಾಯಿ ಆವಾಗ ಯಾವುದು ವೀರಪ್ಪನ್ ಸತ್ತ ಮೇಲೆ ಆ ಕ್ಯಾಶ್ ರಿವಾರ್ಡ್ ಏನ್ ಬಂತು ಆ ಹಣನ ಆ ಸ್ಕೂಲ್ಗೆ ಡೊನೇಷನ್ ಕೊಟ್ರು. ಅವರು ಡೊನೇಷನ್ ಕೊಟ್ಟು ಇವಾಗ ಎಲ್ಲ ಪೊಲೀಸ್ನವ್ರ ಮಕ್ಕಳು ಮತ್ತೆ ಪಬ್ಲಿಕ್ ಎಲ್ಲಾನು ಅಲ್ಲಿ ಆ ಸ್ಕೂಲಲ್ಲಿ ಎಜುಕೇಶನ್ ಮಾಡ್ತಾ ಇದ್ದಾರೆ. ಅದು ಎಲ್ಲ ಹಣನೂ ಅದಕ್ಕೆ ಉಪಯೋಗಿಸ್ಕೊಂಡ್ರು. ಎಂತ ಮನೋಸ್ಥಿತಿ. ಹೌದು ಹೌದು ಹೌದು, ನಾನು ನಿಜವಾಗೂ ಅದಕ್ಕೆ ಹೇಳೋದು. ಇವನ್ ಎಲ್ಲರಿಗೂ ಹಣ ಅಂದ್ರೆ ಆಸೆ, ಆದ್ರೆ ಆ ಹಣನ, ಆ ಬಂದಿದ್ದ ಹಣನ ಇವ್ರು ಈ ತರ ಉಪಯೋಗಿಸಿದ್ರು. ಎಲ್ಲ ದೇವಸ್ಥಾನಗಳಿಗೂ ಕೊಟ್ರು. ಅದು ಇವಾಗ ಸ್ವಲ್ಪ ಹಣ, ಅದೇನ್ ಸರ್ಕಾರಕ್ಕೆ ಅದೇನ್ ಲೆಕ್ಕಕ್ಕೆ ಬರೋ ಅಂತ ಹಣ ಅಲ್ಲ. ಯಾಕೆಂದ್ರೆ ಅವ್ರದ್ದು ಲಕ್ಷಾಂತರ ಕೋಟಿ ಬಡ್ಜೆಟ್ ಇರೋವಾಗ 5-6 ಕೋಟಿದೆಲ್ಲ ಏನ್ ಲೆಕ್ಕಕ್ಕಿಲ್ಲ. ಆ ಬಂದ ಕೋಟಿನೂ ಅವರು ಈ ತರ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡು ನಮ್ಗೆ ಅದನ್ನ ನಾನೇ ಫೋಟೋ ತೆಗ್ದಿದ್ದೆ. ಅದ್ರದ್ದು ಎಲ್ಲ ಒಡವೆಗಳ್ದು ಫೋಟೋ ಮಾಡಿ ಅದ್ರಲ್ಲಿ ಒಂದು ಅವ್ರ ಹಂಗೂನು ಏನು ಬರ್ಸೋದು ಬೇಡಿ ಸರ್ ಅಂತ ಶಂಕರ್ ಬಿದ್ರಿ ಅವ್ರು ಹೇಳಿದ್ರು. ಇಲ್ಲ ದೇವಸ್ಥಾನದವ್ರು, ಇಲ್ಲ ಅದು ಹೆಸರು ಇರುತ್ತೆ ನಿಮ್ದು ಇರ್ಲಿ ಅಂತ ಹೇಳಿದ್ದೆ. ಇದು ಶಂಕರ್ ಬಿದ್ರಿ ಅವರ ಕೊಡುಗೆ ಅಂತ ಹೇಳಿದ್ದೆ. ಅದನ್ನೆಲ್ಲ ಬರ್ಸಿ ಎಲ್ಲ ದೇವಸ್ಥಾನಗಳಿಗೂ ಕೊಟ್ರು. ಅವರ ಹಣನ ಅವ್ರು ಉಪಯೋಗಿಸ್ಕೊಳ್ಳಿಲ್ಲ.